ಆದರೆ ಅವಾಗಿಂದ ಕೇಳ್ತಾನೆ ಇದ್ದೀನಿ, ಬಡ ಕಲಾವಿದ ಅಂತ. ಖಂಡಿತ ಕಲಾವಿದ್ರು ಯಾರು ಬಡವರಲ್ಲ, ಆರ್ಥಿಕವಾಗಿ ಮಾತ್ರ ಬಡವರಾಗಿರ್ತಾರೆ. ಬಟ್ ಕಲೆಯಲ್ಲಿ ಅವ್ರ ಹತ್ರ ಶ್ರೀಮಂತರು ಯಾರೂ ಇರೋಕ್ಕೆ ಸಾಧ್ಯನೂ ಇಲ್ಲ. ಇದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, 100 ಜನ ಕಲಾವಿದರು ಹುಡ್ತಾರೆ, 100 ಜನನೂ ಅಷ್ಟೇ 100% ಕೆಲಸ ಮಾಡ್ತಾರೆ. ಅದರಲ್ಲೆಲ್ಲೋ ಒಂದು 5 ಜನಕ್ಕೆ ಮಾತ್ರ ಅದೃಷ್ಟ ಅನ್ನೋದು ಮಾತ್ರ ಸಿಗುತ್ತೆ. ಇನ್ನು 95 ಜನಕ್ಕೆ ಸಿಗಲ್ಲ ಅಂದರೆ ಅವ್ರು ಕಷ್ಟಪಟ್ಟಿಲ್ಲ ಅಂತಲ್ಲ, ಪಟ್ಟಿರ್ತಾರೆ. ಆದರೆ ಎಲ್ಲೋ ಒಂದು ಪಾಯಿಂಟಲ್ಲಿ ಹೊಟ್ಟೋಗಿರುತ್ತೆ. ಈಗ ಎಲ್ಲರೂ ಆ್ಯಕ್ಚುಲಿ ಇಟ್ಸ್ ಅ ರೇಸ್, ಜೀವನ ಅನ್ನೋದೇ ರೇಸ್. ಸೊ ಆ ಥರ ಇದ್ದಾಗ ಮನೆಯಲ್ಲಿ ಅವ್ರದ್ದೇ ಆದಂಥ ಒಂದು ಆರ್ಥಿಕ ಸ್ಥಿತಿಗಳಿರುತ್ತೆ. ಕಲಾವಿದ್ರು ಏನಕ್ಕೆ ನಾನು ತುಂಬ ಶ್ರೀಮಂತರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಂತಂದರೆ, ಮನೇಲಿ ಅಳ್ತಾ ಇರ್ತೀವಿ ಬಟ್ ಹೊರಗಡೆ ಬಂದು ನಗಿಸ್ತೀವಿ. ಮನೆಯಲ್ಲಿ ಗಂಜಿ ಒಣಮೀನು ತಿಂದಿರ್ತೀವಿ, ಹೊರಗಡೆ ಬಂದು ಬಿರಿಯಾನಿ ಕೋಳಿ ರೊಟ್ಟಿ ತಿನ್ನೋ ರೇಂಜಿಗೆ ತೋರಿಸ್ತಾ ಇರ್ತೀವಿ. ಮನೇಲಿ ಕೋಪ ಮಾಡ್ಕೊಂಡಿರ್ತೀವಿ, ಬೇಜಾರು ಮಾಡ್ಕೊಂಡಿರ್ತೀವಿ, ಬಟ್ ಇನ್ನೊಬ್ಬರು ಬಂದು ಉಪದೇಶ ಮಾಡ್ತೀವಿ. ಅದಕ್ಕೆ ಹೇಳೋದು, ಕಲಾವಿದರು ತುಂಬ ಶ್ರೀಮಂತರು. ಅವರು ಬಣ್ಣ ಹಚ್ಚಿದ ಮೇಲಂತೂ ಇನ್ನೂ ಶ್ರೀಮಂತರಾಗ್ತಾರೆ. ಒಳಗಡೆ ಹಾಕೊಂಡ್ರೆ ಬಟ್ಟೆ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಅಳುಕು ಉಳ್ಕೆಲ್ಲಾನು. ಬಟ್ ಮೇಲ್ಗಡೆ ಪ್ರೊಡ್ಯೂಸರ್ ಕೊಟ್ಟರಂಥ ಬಟ್ಟೆ ಹಾಕೊಂಡು ನಾವು ತುಂಬ ಶೋಕಿ ಮಾಡ್ತೀವಿ. ಏನಕ್ಕೆ ಅಂದರೆ ಜನಗಳನ್ನ ನಗ್ಸೋದಕ್ಕೆ, ಅವ್ರಿಗೆ ಖುಷಿ ಪಡಿಸೋದಕ್ಕೆ. ಒಂದು 5 ಗಂಟೆನೋ 6 ಗಂಟೆನೋ ಒಂದು 10 ಗಂಟೆನೋ ಅವ್ರಿಗೆ ಸಂತೋಷವಾಗಿ, ಅವ್ರಿಗೆ ಯಾವುದೇ ಟೆನ್ಷನ್ಗಳನ್ನ ದೂರ ಮಾಡೋದಕ್ಕೆ ಕಲಾವಿದರು ತುಂಬ ಕಷ್ಟಪಡ್ತಾರೆ. ಇವತ್ತು ಅಂಥ ಕಲಾವಿದರಿಗೆ ಅವ್ರ ಆರ್ಥಿಕ ಸ್ಥಿತಿಗಳನ್ನ ತಿಳ್ಕೊಂಡು ಅದಕ್ಕೆ ಸಹಾಯ ಮಾಡಿದಂಥ ಈ ಟ್ರಸ್ಟ್ಗೆ, ಸತೀಶ್ ಅಣ್ಣ ಅವ್ರಿಗೆ ನಾನು ತುಂಬಾ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ.